ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 25ನೇ ಅಧ್ಯಾಯ ಶ್ಲೋಕ 9. ಯಾ ಆದ್ಯೋ ಭಗವಾನ್ ಪುಂಸಂ ಈಶ್ವರೋ ವೈ ಭವಾನ್ ಕಿಲ ಲೋಕಸ್ಯ ತಮಸಾಂಧಸ್ಯ ಚಕ್ಷುಷು ಸೂರ್ಯ ಇವೋದಿತ. अनुवाद ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿ ವೇದ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ನೀನು ಸಕಲ ಜೀವಿಗಳಿಗೆ ಮೂಲನು, ಸರ್ವೋನ್ನತ ಪ್ರಭು ಆದ ದೇವೋತ್ತಮ ಪರಮ ಪುರುಷನಾಗಿರುವೆ. ವಿಶ್ವದ ಅಜ್ಞಾನದ ಕತ್ತಲೆಯನ್ನು ಚದುರಿಸಲಿಕ್ಕಾಗಿ ಸೂರ್ಯನ ಕಿರಣಗಳನ್ನು ಪಸರಿಸಲು ನೀನು ಉದಯಿಸಿರುವೆ. ಕೃಷ್ಣ ಚೈತನ್ಯ ಶ್ರೀಲ ಪ್ರಭುಪಾದ ಕಿ ಜೈ. ಹಾಗೆ ಇಲ್ಲಿ ಹೇಳುವಂಥದ್ದು ಎಂತ, ಸೂರ್ಯ ಎಂತ ಮಾಡ್ತದೆ? ಕತ್ತಲನ್ನು ಹೋಗಲಾಡಿಸ್ತದೆ, ನಾಶ ಮಾಡ್ತದೆ. ಹಾಗೆ ಕೃಷ್ಣ ಕೂಡ ಎಂತ ಮಾಡ್ತಾನೆ? ಕತ್ತಲು. ಯಾಕಂದ್ರೆ ಪ್ರಭುಪಾದ ಹೇಳುವಂಥದ್ದು ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಕತ್ತಲೇ ಇಲ್ಲ, ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಮಾತ್ರ ಕತ್ತಲು. ಈ ಭೌತಿಕ ಲೋಕದಲ್ಲಿ ಮಾತ್ರ ಕತ್ತಲು, ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಕತ್ತಲಿಲ್ಲ. ಭಗವದ್ಗೀತೆಯ 15ನೇ ಅಧ್ಯಾಯದ ಶ್ಲೋಕ ಯಾವುದು? 7ನೇ ಶ್ಲೋಕ. ನ ತದ್ಭಾಷೇತು ಸೂರ್ಯೋ ನ ಶ್ರಾಂಕೋ ನ ಪಾವಕ ಯದ್ಗತ್ವಾ ನ ನಿವರ್ತಂತೆ ತದ್ದಾಮ ಪರಮಂ ಮಮ. ಆಧ್ಯಾತ್ಮಿಕ ಲೋಕದಲ್ಲಿ ಈ ಶ್ಲೋಕದಲ್ಲಿ ಹೇಳೋದು ನ ತದ್ ಭಾಷೆತೆ ಸೂರ್ಯ, ಅಲ್ಲಿ ಸೂರ್ಯ ಇಲ್ಲ ಅಂತೆ. ನ ತದ್ ಭಾಷೆತೆ ಸೂರ್ಯ ಮತ್ತೆ ಶಶಾಂಕ ಅಂದ್ರೆ ಮೂನ್, ಚಂದ್ರ, ಪಾವಕ ಮತ್ತೆ ಎಲೆಕ್ಟ್ರಿಸಿಟಿ ಬೇಕಂತಿಲ್ಲ. ಅಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ. ಚಂದ್ರ ಇಲ್ಲ, ಸೂರ್ಯ ಇಲ್ಲ. ಆದರೆ ಕೃಷ್ಣ ಅಷ್ಟು ಬ್ರೈಟ್. ಕೃಷ್ಣ ಅಂದ್ರೆ ಬ್ರೈಟ್. ಹಾಗಾಗಿ ಸೂರ್ಯನಿಗೆ ಚಂದ್ರನಿಗೆ ಎಲ್ಲ ಶಕ್ತಿ ಬರುವಂತದ್ದು ಕೃಷ್ಣನಿಂದಲೇ. ಕೋಟಿಗಳೇ ಸೂರ್ಯರು ಸೇರಿದ್ರೆ ಕೃಷ್ಣನಿಗೆ ಸಮಾನ ಅಲ್ಲ. ಹಾಗಾಗಿ ಇಲ್ಲಿ ಭಾವಾರ್ಥದಲ್ಲಿ ಲಾಸ್ಟ್ಗೆ ಹೇಳುವಂಥದ್ದು ಎಂತ, ನಾವೀಗ ಎಂತ ಕಾಣ್ತಾ ಇದ್ದೇವೆ ಅದು ಕಾಣುವುದು ಅಲ್ಲ. ವಾಟ್ ವಿ ಆರ್ ಸೀಯಿಂಗ್ ಇಟ್ ಈಸ್ ನಾಟ್ ಸೀನ್. ಇದನ್ನು ನಾವು ಹೇಗೆ ತಿಳಿಯುವಂಥದ್ದು? ಹೇಗೆ ಅಂದ್ರೆ 15ನೇ ಅಧ್ಯಾಯದ್ದು ಅದರಲ್ಲಿ ಊರ್ಧ್ವ ಮೂಲಂ ಅದಾಶಾಖ ಅಂದ್ರೆ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಬೇರು ಮೇಲೆ ಅಂತೆ, ಉಳಿದವೆಲ್ಲ ಕೆಳಗೆ ಅಂತೆ. ಆದ್ರೆ ನಮಗೆ ಕಾಣುವಂಥದ್ದು ಬೇರು ಕೆಳಗಡೆ, ಉಳಿದವೆಲ್ಲ ಮೇಲೆ. ಆದ್ರೆ ನಿಜವಾದ ಮರ ಇರುವಂಥದ್ದು ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ. ಹಾಗಾಗಿ ನಾವು ಎಂತ ನೋಡ್ತಾ ಇದ್ದೇವೆ ಆಕ್ಚುಲಿ ಅದು ನೋಡುವುದಲ್ಲ. ಹಾಗೆ ಈ ರೀತಿ ನಾವು ಅರ್ಥ ಮಾಡಬೇಕು. ವಾಟ್ ವಿ ಆರ್ ಸೀಯಿಂಗ್ ಇಟ್ ಈಸ್ ನಾಟ್ ಸೀಯಿಂಗ್. ಮತ್ತೆ ಹೇಗೆ ನೋಡುವಂಥದ್ದು? ಹೇಗೆ ನೋಡುವಂಥದ್ದು ಯಾರು ಹೇಳ್ತೀರಿ ಇದ್ರ ಬಗ್ಗೆ? ನಾವು ಎಂತ ನೋಡ್ತಾ ಇದ್ದೇವೆ ಅದು ನೋಡುವುದಲ್ಲ ಅಂತೆ. ಮತ್ತೆ ಹೇಗೆ ನೋಡುವಂಥದ್ದು? ಎಂಥದ್ದು ಎಕ್ಸಾಂಪಲ್ ಹೇಳ್ಬೋದು ಇದಕ್ಕೆ? ಸರಿ ಕೃಷ್ಣ, ಯಾರು ಹೇಳ್ತೀರಿ? ಯಾರಾದ್ರೂ ಹೇಳ್ಬೋದಾ? ಯಾರಿಲ್ವಾ? ನೋಡಿ ಹೇಗೆ ಅಂದ್ರೆ, ಈಗ ಪ್ರಭುಪಾದ ಪ್ಯೂರ್ ಡಿವೋಟೀಸ್
ಅವರಿಗೆ ಈ ಮೆಟೀರಿಯಲ್ ವರ್ಲ್ಡ್ ಆಗಿದ್ರು ಕೂಡ ಅವರಿಗೆ ಎಲ್ಲ ಕಡೆ ಕೃಷ್ಣ ಕಾಣ್ತಾನೆ. ದಿಸ್ ಈಸ್ ಸೀನ್, ಅದು ನೋಡುವಂಥದ್ದು. ದಿಸ್ ಇಸ್ ರಿಯಲ್ ಸೀನ್. ಹಾಗೆ ನಮ್ಗೆ ಹಾಗೆ ಕಾಣೋದಿಲ್ಲ. ಎಲ್ಲ ಕಡೆ ಇಲ್ಲಿ ಕೃಷ್ಣ, ಇಲ್ಲಿ ಕೃಷ್ಣ, ಇಲ್ಲಿ ಕೃಷ್ಣ, ಇಲ್ಲಿ ಪ್ರಹ್ಲಾದ ಮಹಾರಾಜ್ಗೆ ಎಲ್ಲ ಕಡೆ ಕಾಣ್ತಾ ಇದ್ರು ಭಗವಂತ. ಇದರಲ್ಲಿದ್ದಾರೆ, ಇದರಲ್ಲಿದ್ದಾರೆ, ಇದರಲ್ಲಿದ್ದಾರೆ. ಹಾಗಾಗಿ ಇದು ನೋಡುವಂಥದ್ದು. ಈಗ ನಾವು ಎಂತ ನೋಡ್ತಾ ಇದ್ದೇವೆ ಅದು ನೋಡುವಂಥದ್ದಲ್ಲ. ನಾವು ಎಂತ ನೋಡ್ತಾ ಇದ್ದೇವೆ ನೋಡುವಂಥದ್ದಲ್ಲ. ಯಾಕಂದ್ರೆ ನಮ್ಮ ವಿಷನ್ ಇದು ಮೆಟೀರಿಯಲ್ ವಿಷನ್, ಭೌತಿಕ ನಮಗೆ ಕಾಣ್ತದೆ ಅಷ್ಟೇ. ನಮ್ಮ ಈ ವಿಷನ್ಗೆ ಕಾಣುವಂಥದ್ದು ಭೌತಿಕ, ಆಧ್ಯಾತ್ಮಿಕ ಅಲ್ಲ. ಹಾಗಾಗಿ ರಿಯಲ್ ಸೀನ್ ಅಂದ್ರೆ ಆಧ್ಯಾತ್ಮಿಕ ನೋಡುವಂಥದ್ದು, ಆಧ್ಯಾತ್ಮಿಕ ನೋಡುವಂಥದ್ದು. ಹಾಗಾಗಿ ಈ ಮೆಟೀರಿಯಲ್ ಭೌತಿಕ ಲೋಕ ಇದು ಕತ್ತಲು. ಆದ್ರೆ ಯಾವಾಗ ನಮಗೆ ಕೃಷ್ಣನ ಮೇಲೆ ಆಕರ್ಷಣೆ ಬರ್ತದೆ ಆಗ ಕತ್ತಲು ಹೋಯಿತು, ಕತ್ತಲು ಹೋಯಿತು. ಕತ್ತಲು ಹೋದ ಮೇಲೆ ನಮ್ಗೆ ಒಮ್ಮೆ ಕೃಷ್ಣನ್ ನಮ್ಗೆ ಕನೆಕ್ಟ್ ಆದ್ರೆ ಕತ್ತಲಿಲ್ಲ, ಕತ್ತಲಿಲ್ಲ. ಹರಿದಾಸ್ ಠಾಕೂರ್ ಹೇಳುವಂಥದ್ದು, ಹರಿದಾಸ್ ಠಾಕೂರ್ ಅಂತ ಹೇಳಿದ್ದಾರೆ. ಓಕೆ, ಹೇ ಶ್ಲೋಕ್ಯರ ಅರ್ಥಕಾರ ಪಂಡಿತೇರ ಗಣ ಸಭಾ ಕಹೆ ತುಮಿ ಕಹಾರ್ಥ ವಿವರಣ. ಹಾಗಾಗಿ ಹರಿದಾಸ್ ಠಾಕೂರ್ ಎಂತ ಮಾಡುವುದು ಅಂದ್ರೆ, ಒಂದು ವರ್ಸ್ ಅನ್ನು ಎಲ್ಲ ಸ್ಕಾಲರ್ಸ್ ಗಳ ಮುಂದೆ ಇಡುವಂಥದ್ದು. ಮತ್ತೆ ಅವರು ಕೇಳ್ತಾರೆ ಎಸ್ ಇದ್ರದ್ದು ಪರ್ಪಟ್ ಅಂತ ಕೇಳ್ತಾರೆ. ಮತ್ತೆ ಆಗ ಹರಿದಾಸ್ ಠಾಕೂರ್ ಹೇಳುವಂತ, ಓಕೆ ಅಂದ್ರೆ ಹರಿದಾಸ್ ಠಾಕೂರ್ ಫಸ್ಟ್ ಎಂತ ಹೇಳುವುದಂದ್ರೆ, ಈ ಪವರ್ ಆಫ್ ಕಂಪೇರಿಂಗ್ ಪವರ್ ಆಫ್ ಹೋಲಿಂಗ್ ಟು ಸನ್ಶೈನ್, ಸೂರ್ಯನ ಕಿರಣಕ್ಕೆ ಕಂಪೇರ್ ಮಾಡ್ತಾರೆ ಪವರ್. ಈ ಹರೇ ಕೃಷ್ಣ ಮಂತ್ರದ ಪವರ್ ಅನ್ನು ಅದಕ್ಕೆ ಕಂಪೇರ್ ಮಾಡುವಂಥದ್ದು. ಮತ್ತೆ ಹರಿದಾಸ್ ಠಾಕೂರ್ ಇದಕ್ಕೆ ಉತ್ತರ ಕೊಡ್ತಾರೆ, ಹರಿದಾಸ ಕಹೆನ ಯಾಚೆ ಸೂರ್ಯರ ಉದಯಾನ ಹೈತೆ ಆರಂಭೆ ತಮೇರ ಅಕ್ಷಯ. ಹರಿದಾಸ್ ಠಾಕೂರ್ ಹೇಳುವಂಥದ್ದು, ಸೂರ್ಯ ಉದಯಿಸಲಿಕ್ಕೆ ಪ್ರಾರಂಭಿಸ್ತಾನೆ, ಸೂರ್ಯ ಉದಯಿಸಿದ ಮೇಲೆ ಎಲ್ಲ ಕತ್ತಲು ನಾಶ ಆಗ್ತದೆ. ಅಂದ್ರೆ ಸೂರ್ಯನ ಕಿರಣ ಬರುವ ಮುಂಚೆಲೆ ಇದಾಗ್ತದೆ. ನೆಕ್ಸ್ಟ್ ಹೇಳುವಂಥದ್ದು, ಚೌರ ಪ್ರೇತ ರಾಕ್ಷಸ ಧೀರ ಭಯ ನಾಶ ಉದಯ ಹೈಲ ಧರ್ಮ ಕರ್ಮ ಆದಿ ಪ್ರಕಾಶ. ಅಂದ್ರೆ ಸೂರ್ಯ ಉದಯಿಸುವ ಮುಂಚೆ ಎಂತಾಗ್ತದೆ, ಸೂರ್ಯ ಉದಯಿಸುವ ಮುಂಚೆ ಒಂದು ಲೈಟ್ ಬರ್ತದೆ, ಡಾನ್. ಅದು ರಾತ್ರಿದು ಫಿಯರ್ ಅನ್ನೆಲ್ಲ ನಾಶ ಮಾಡ್ತದೆ. ಅಂದ್ರೆ ಎಂತ ಫಿಯರ್ ಅಂದ್ರೆ, ರಾತ್ರಿ ಅಂದ್ರೆ ಈ ಭೂತಗಳು ಬರ್ತದೆ, ಕಳ್ಳರು ಬರ್ತಾರೆ, ರಾಕ್ಷಸರು ಬರ್ತಾರೆ. ಹಾಗಾಗಿ ಯಾವಾಗ ಸನ್ಶೈನ್ ಬರ್ತದೆ ಆಗ ನಾವು ನಮ್ಮ ಡ್ಯೂಟಿಗೆ ಜಾಯಿನ್ ಆಗ್ತೇವೆ. ಅಂದ್ರೆ ಇಲ್ಲಿ ಹೇಳುವಂಥದ್ದು, ಇದು ಈ ಸೂರ್ಯನ ಕಿರಣವನ್ನು ಈ ಹರಿನಾಮಕ್ಕೆ, ಹೋಲಿ ನೇಮ್ಗೆ ಹೋಲಿಸ್ತಾ ಇದ್ದಾರೆ.
ನಿಮಗೆ ಹೋಲಿಸ್ತಾ ಇದ್ದಾರೆ. ಮತ್ತೆ 10ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ 11ನೇ ಶ್ಲೋಕದಲ್ಲಿ ಕೂಡ ಹೇಳುವಂಥದ್ದು, ತೇಷಾಮೇವಾನ್ ಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಾಮಿ ಆತ್ಮಭಾವಸ್ತು ಜ್ಞಾನ ದೀಪೇನ ಭಾಸ್ವತ. ಅಂದ್ರೆ ಕೃಷ್ಣ ಹೇಳುವಂಥದ್ದು, ನಾನು ಜ್ಞಾನದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡುತ್ತೇನೆ. ಹಾಗಾಗಿ ಜ್ಞಾನ ಅಂದ್ರೆ ಅಂತ ಇಲ್ಲಿ ಲೈಟ್, ಅಜ್ಞಾನ ಅಂದ್ರೆ ಡಾರ್ಕ್ನೆಸ್. ಅಜ್ಞಾನ ಅಂದ್ರೆ ಡಾರ್ಕ್ನೆಸ್. ಹಾಗಾಗಿ ಯಾವಾಗ ಕೃಷ್ಣನ ಕಡೆ ನಮಗೆ ಆಸಕ್ತಿ ಬರ್ತದೆ, ಆಗ ಮಾಯ ನಮ್ಮಿಂದ ದೂರ ಹೋಗ್ತಾಳೆ. ಶ್ರೀಮದ್ ಭಾಗವತಂ 11ನೇ ಸ್ಕಂದದಲ್ಲಿ ಕೂಡ ಉಂಟು ಇದರ ಬಗ್ಗೆ. ಅಂದ್ರೆ ಅಲ್ಲಿ ಭಗವಂತ ಈ ಚತುರ್ಭುಜ ಆ ಒಂದು ದರ್ಶನಕ್ಕೆ ಎಂತಾಗ್ತದೆ, ಎಲ್ಲ ಡೈರೆಕ್ಷನ್ ಅಲ್ಲಿ ಡಾರ್ಕ್ನೆಸ್ ಹೋಗ್ತದೆ, ಅಂಧಕಾರ ಹೋಗ್ತದೆ. ಮತ್ತೆ ಚೈತನ್ಯ ಚರಿತಾಮೃತದಲ್ಲಿ ಕೂಡ ಉಂಟು, ಚೈತನ್ಯ ಮಹಾಪ್ರಭು ಅಂತ ಹೇಳುವಂಥದ್ದು, ಅವರು ಪೂರ್ಣಿಮೆಗೆ ಹುಟ್ಟಿದ್ದು ನಿನ್ನೆ. ಹಾಗಾಗಿ ನಮ್ದೀಗ ಮಾಯಾಪುರಲ್ಲಿ ಆಗುವ ಟೆಂಪಲ್ ಚಂದ್ರೋದಯ ಮಂದಿರ, ಚಂದ್ರೋದಯ ಮಂದಿರ ಅದು ಹೆಸರು. ಹಾಗೆ ಚೈತನ್ಯ ಮಹಾಪ್ರಭು ಬಂದದ್ದು ಈ ಅಂಧಕಾರವನ್ನು ತೆಗಿಲಿಕ್ಕೆ. ಓಕೆ, ಈಗ ನಾವು ಈ ಟಾಪಿಕ್ ಬರುವ. ಇಲ್ಲಿ ಪ್ರಭುಪಾದ ಹೇಳುವಂಥದ್ದು ಲಾಸ್ಟ್ಗೆ ಎಂತ ಹೇಳುವಂಥದ್ದು, without the light of the Supreme Lord or without the divine grace of spiritual master, when one cannot see things as they are. ಹಾಗಾಗಿ ನಾವು ಸ್ಟಾರ್ಟಿಂಗ್ ಹೇಳ್ತೇವೆ ಅಂತ, ಕ್ಲಾಸ್ ಸ್ಟಾರ್ಟ್ ಮಾಡುವ ಮುಂಚೆ, ಓಂ ಅಜ್ಞಾನತಿಮಿರಸ್ಯ ಜ್ಞಾನಾಂಜನ ಶಲಾಕ್ಯ ಚಕ್ಷುರುನ್ಮೀಲಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ಅಂದ್ರೆ ಗುರು ಎಂತ ಮಾಡುವಂಥದ್ದು, ಗುರು ಜ್ಞಾನದ ಟಾರ್ಚ್ ಹಾಕುವಂಥದ್ದು. ಹಾಗಾಗಿ ಗುರು ಬೇಕು, ಸ್ಪಿರಿಚುವಲ್ ಮಾಸ್ಟರ್ ಬೇಕು. ಹಾಗೆ ಸ್ಪಿರಿಚುವಲ್ ಮಾಸ್ಟರ್ ನಮ್ಮ ಎಲ್ಲ ಈ ಕತ್ತಲನ್ನು ಅವರು ತೆಗಿತಾರೆ, ನಮ್ಮ ಕಣ್ಣನ್ನು ಓಪನ್ ಮಾಡ್ತಾರೆ. ಅಂದ್ರೆ ಈಗ ಕೂಡ ಓಪನ್ ಉಂಟು, ಆದ್ರೆ ಈಗ ಓಪನ್ ಉಂಟು, ಆದ್ರೆ ಇದರಲ್ಲಿ ನಮ್ಗೆ ಖಾಲಿ ಭೌತಿಕ ಕಾಣ್ತದೆ. ಆದ್ರೆ ಸ್ಪಿರಿಚುವಲ್ ಮಾಸ್ಟರ್ ಎಂತ ಮಾಡುವಂಥದ್ದು, ನಮಗೆ ಆಧ್ಯಾತ್ಮಿಕವನ್ನು ತೋರಿಸುವಂಥದ್ದು, ಇದು ಅವರದು ಕೆಲಸ. ಹೇಗೆ ಕೊಡುವಂಥದ್ದು? ಜ್ಞಾನದಿಂದ ನಮಗೆ ನಾಲೆಜ್ ಕೊಡುವಂಥದ್ದು ಭಗವಂತನ ಬಗ್ಗೆ. ಹಾಗಾಗಿ ಭಗವಂತನ ಬಗ್ಗೆ ನಾವು ತಿಳಿಯುವುದರಿಂದ ಎಂತಾಗ್ತದೆ, ನಾವು ಅಜ್ಞಾನದ ಇದರಿಂದ ಹೊರಗೆ ಬರ್ಬೋದು. ಹಾಗಾಗಿ ಸ್ಪಿರಿಚುವಲ್ ಮಾಸ್ಟರ್ ಈಸ್ ಮರ್ಸಿಫುಲ್ ಟು ಆಲ್ ದಿ ಫಾಲನ್ ಸೋಲ್ಸ್, ಎಲ್ಲ ಪತಿತ ಜೀವಿಗಳಿಗೆ ಈ ಬೋನೋಫೈಡ್ ಆಧ್ಯಾತ್ಮಿಕ ಗುರು ಅವರು ಕೃಪೆ ತೋರಿಸ್ತಾರೆ. ಅವರ ಕೃಪೆಯಿಂದ ನಮಗೆ ತಿಳಿಯುವಂಥದ್ದು, ನಮ್ಮ ಎಂದು ಹೇಳುವಂಥದ್ದು ಎಫರ್ಟ್ ಇಂದ ಅಲ್ಲ, ಅವರ ಕೃಪೆಯಿಂದ.
ಹಾಗಾಗಿ ನಮ್ಮ ಕಣ್ಣನ್ನು ಅವರು ಓಪನ್ ಮಾಡುವಂಥದ್ದು ಬೈ ಟ್ರಾನ್ಸ್ಡೆಂಟಲ್ ನಾಲೆಜ್, ದಿವ್ಯ ಜ್ಞಾನ. ದಿವ್ಯ ಜ್ಞಾನ ಹೃದಯ ಪ್ರಕಾಶಿತೋ, ಹೃದಯದಲ್ಲಿ ದಿವ್ಯ ಜ್ಞಾನ ಪ್ರಕಾಶಿತ ಆಗ್ತದೆ, ಪ್ರಕಾಶ ಆಗ್ತದೆ. ನಾನು ಸ್ಟಾರ್ಟಿಂಗ್ ಕೃಷ್ಣ ಪ್ರಜ್ಞೆ ಬರುವಾಗ ಇದು ಎಂತ ದಿವ್ಯ ಜ್ಞಾನ ಎಂತ ಎಂತ ಆಗ್ತದೆ, ಗೊತ್ತೇ ಆಗ್ತಾ ಇರಲಿಲ್ಲ. ಈಗ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಾ, ಫುಲ್ ಗೊತ್ತಿಲ್ಲ, ಸ್ವಲ್ಪ ಸ್ವಲ್ಪ ದಿವ್ಯ ಜ್ಞಾನ ಎಂತ. ಹಾಗಾಗಿ ಪ್ರಭುಪಾದ್ ಸರ್ಟನ್ ವರ್ಡ್ ಯೂಸ್ ಮಾಡಿದ್ದಾರೆ, ಇದು ಯಾರು ಕೂಡ ಆ ರೀತಿ ಯೂಸ್ ಮಾಡಲಿಲ್ಲ. ಟ್ರಾನ್ಸ್ಡೆಂಟಲ್ ನಾಲೆಜ್ ಹೆಚ್ಚಿನವರಿಗೆ ಇದಾಗ್ತದೆ, ಎಂತ ಇದು ಟ್ರಾನ್ಸ್ಡೆಂಟಲ್ ನಾಲೆಜ್. ಈಗ ಎಂತಾಗ್ತದೆ, ಭೌತಿಕವಾಗಿ ತುಂಬಾ ಕಲ್ತವರೆಲ್ಲ ಅವರು ಈ ವರ್ಡ್ ಅನ್ನು ನೋಡುವಾಗ ಇದೆಂತ ಟ್ರಾನ್ಸ್ಡೆಂಟಲ್ ನಾಲೆಜ್. ಟ್ರಾನ್ಸ್ಡೆಂಟಲ್ ನಾಲೆಜ್ ಅಂದ್ರೆ ಆಧ್ಯಾತ್ಮಿಕ ಲೋಕ, ಅದು ಟೋಟಲಿ ಪ್ಯೂರ್, ಅಂದ್ರೆ 24 ಕ್ಯಾರೆಟ್ ಗೋಲ್ಡ್, ಏನು ಮಿಕ್ಸಿಂಗ್ ಇಲ್ಲ ಅದರಲ್ಲಿ. ಹಾಗೆ ಇದನ್ನು ಕೊಡ್ಲಿಕ್ಕೆ ಬಂದದ್ದು ಬೋನಫೈಡ್ ಗೋಲ್ಡ್, ಇದನ್ನು ಕೊಡ್ಲಿಕ್ಕೆ ಬಂದದ್ದು. ಹಾಗೆ ಇಲ್ಲಿ ಪ್ರಭುಪಾದ್ ಇನ್ನೊಂದು ಹೇಳ್ತಾರೆ ಸೆಂಟೆನ್ಸ್, ಹೇಗೆ ಸೂರ್ಯನ ವಿಶ್ವದ ಕತ್ತಲನ್ನು ಚದುರಿದ ಹಾಗೆ ದೇವೋತ್ತಮ ಪರಮೇಶ್ವರನ ಬೆಳಕು ಕೆಳಗಿಳಿದು ಬಂದಾಗ ಅದು ಒಮ್ಮೆಗೆ ಮಾಯ ಕತ್ತಲನ್ನು ಚದುರಿಸುತ್ತದೆ. ನಾವು ನಮ್ಮ ಕಣ್ಣುಗಳನ್ನು ಹೊಂದಿದ್ದೇವೆ, ಆದರೆ ಸೂರ್ಯನ ಬೆಳಕು ಇಲ್ಲದೆ ನಮ್ಮ ಕಣ್ಣುಗಳಿಗೆ ಬೇರೆ ಬೆಲೆ ಇಲ್ಲ. ಎಸ್, ಈಗ ಇದನ್ನು ನಾವು ತಿಳಿಯುವ ಹೇಗೆ ಅಂದ್ರೆ, ಈಗ ಉತ್ತಮ ಪುರುಷ, ಮಧ್ಯಮ ಪುರುಷ, ಅಧಮ ಪುರುಷ. ಉತ್ತಮ ಪುರುಷ ಯಾರು? ಕೃಷ್ಣ, ಉತ್ತಮ, ಟಾಪ್ ಮೋಸ್ಟ್, ಉತ್ತಮ ಪುರುಷ, ಪುರುಷರಲ್ಲಿ ಉತ್ತಮ. ಮಧ್ಯಮ ಪುರುಷ ಅಂದ್ರೆ ಪರಮಾತ್ಮ, ಯಾರು? ಕ್ಷೀರೋದಕೃಷ ವಿಷ್ಣು, ಹೂಸ್ ಎ ವಯಾ ಮೀಡಿಯಾ ಕನೆಕ್ಟ್ ಮಾಡುವ. ಓಕೆ, ನೆಕ್ಸ್ಟ್ ಅಧಮ ಪುರುಷ ಅಂದ್ರೆ ನಾವು ಯಾಕೆ ಅಧಮ ಪುರುಷರು? ಯಾಕೆಂದ್ರೆ ನಮಗೆ ತುಂಬಾ ಜಂಬ ಉಂಟು. ಎಂತ ಜಂಬ? ನಾನು ಅದನ್ನು ನೋಡಿದೆ. ಆದ್ರೆ ಈಗ ಸೂರ್ಯ ಇವತ್ತು ಡಿಸೈಡ್ ಮಾಡ್ತಾನೆ, ನಾನು ಬೆಳಕು ಕೊಡುವುದಿಲ್ಲ. ಚಂದ್ರ ಕೂಡ ಡಿಸೈಡ್ ಮಾಡ್ತಾನೆ, ನಾನು ಬೆಳಕು ಕೊಡುವುದಿಲ್ಲ. ಮತ್ತೆ ನಾವು ಹೇಗೆ ನೋಡ್ಬೋದು? ಎಸ್, ಯಾರಾದ್ರೂ ಹೇಳ್ತೀರಾ? ಈಗ ಸೂರ್ಯ ಚಂದ್ರರು ಡಿಸೈಡ್ ಮಾಡಿದ್ದಾರೆ, ನಾವು ಬೆಳಕು ಕೊಡುವುದಿಲ್ಲ, ಮತ್ತೆ ನಮ್ಗೆ ನೋಡ್ಲಿಕ್ಕೆ ಆಗ್ತದ? ಆಗೋದಿಲ್ಲ. ಈಗ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಆಗ್ತದ ನೋಡ್ಲಿಕ್ಕೆ? ಆಧ್ಯಾತ್ಮಿಕ ಲೋಕದಲ್ಲಿ ಸೂರ್ಯ ಚಂದ್ರ ಆಗುತ್ತೆ. ಯಾಕೆ ಆಧ್ಯಾತ್ಮಿಕ ಲೋಕದಲ್ಲಿ ಆಗ್ತದೆ, ಇಲ್ಲಿ ಆಗುವುದಿಲ್ಲ? ಯಾಕೆ? ಅಲ್ಲಿ ಸೂರ್ಯ ಚಂದ್ರರು ಬೇಕಿಲ್ಲ ಪ್ರಭುಜಿ, ಅದು ಸ್ವಯಂ ಪ್ರಕಾಶ, ಸ್ವಯಂ ಪ್ರಭೆನೇ ಇದೆ. ಕೃಷ್ಣನ ಪ್ರಭೆ, ಸ್ವಯಂ ಪ್ರಭೆ. ಹಾಗಾಗಿ ಪ್ರಭುಪಾದ್ ಹೇಳುವಂಥದ್ದು, ದಿ ಸೈಂಟಿಸ್ಟ್ ಆರ್ ವೆರಿ ಪಾಪ್ಡ್ ಅಪ್. They say, I have seen this, I have seen that. ಪ್ರಭುಪಾದ್ ಹೇಳುವಂಥದ್ದು, ವಾಟ್ ಯು ಕ್ಯಾನ್ ಸಿ ಫ್ರಮ್ ಯುವರ್ ಟೈನಿ ಐಸ್. ನಿಮ್ಮ ಈ ಟೈನಿ ಐಸ್, ಸಣ್ಣ ಕಣ್ಣಿನಲ್ಲಿ ಎಷ್ಟು ನೋಡ್ಬೋದು. ಈಗ ನಾನು ಇಲ್ಲಿದ್ದೇನೆ, ಇಲ್ಲಿಂದ ನನಗೆ ಸಾಧಾರಣ ಒಂದು ಕಿಲೋಮೀಟರ್ 2 ಕಿಲೋಮೀಟರ್ ದೂರದಷ್ಟು ನನಗೆ ಕಾಣ್ತದೆ, ಅದಕ್ಕಿಂತ ಆಚೆ ನನಗೆ ಕಾಣುವುದಿಲ್ಲ. ಲಿಮಿಟೆಡ್. ಈಗ ಸ್ಪೆಕ್ಸ್ ಎಲ್ಲ ಇದ್ದವರಿಗೆ ಕಾಣುವುದಿಲ್ಲ,
ಯಾರಿಗೆಲ್ಲ ಪವರ್ ಗ್ಲಾಸ್ ಉಂಟು ಅವರಿಗೆ ದೂರದೆಲ್ಲ ತುಂಬಾ ತುಂಬಾ ದೂರದ ಕಾಣುದಿಲ್ಲ, ಸ್ವಲ್ಪ ಕಾಣ್ತಾರೆ. ಹಾಗಾಗಿ ನಾವು ಯಾಕೆ ಅಹಂಕಾರ ಪಡುವಂಥದ್ದು? ನಮ್ಮ ಈ ಕಣ್ಣು ಏನು ಅಲ್ಲ, ಏನು ಅಲ್ಲ. ಹೇಗೆ ಅಂದ್ರೆ ನೋಡಿ, ನಿಮ್ಗೆ ನಾನೊಂದು ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಒಮ್ಮೆ ಎಂತ ಆಯ್ತಂದ್ರೆ, ಈ ಸೋಷಿಯಲ್ ಸರ್ವಿಸ್ ಅವರು ಎಂತ ಅಂದ್ರೆ ನೇತ್ರದಾನ ಕರೆಂಗೆ ಅಂದ್ರೆ ಕಣ್ಣು ಕೊಡುವಂಥದ್ದು. ಅವರ ಸೋಷಿಯಲ್ ಸರ್ವಿಸ್ ಒಂದು ಟೀಮ್ ಉಂಟು, ಒಂದು 30 ಜನ. ಅವರೆಲ್ಲರೂ ಬಾಂಡ್ ಪೇಪರ್ ಅಲ್ಲಿ ಬರೆದ್ರು, हम लोग सब मरने के बाद हमारा ये आंख लोगों को देना है. ಕಣ್ಣನ್ನು ಕೊಡುವಂಥದ್ದು ಅಂದ್ರೆ इससे लोग जिन लोगों के पास नेत्र नहीं है वो देख सकते हैं. ये बहुत बड़ा काम है, बहुत बड़ा ಸೇವಾ है. ಈ ರೀತಿ ಅವರು ಡಿಸೈಡ್ ಮಾಡಿದ್ರು. ಈಗ ಎಂತಾಯ್ತಂದ್ರೆ ಇವರು ಅದೇ ರೀತಿ ಮಾಡಿದ್ರು. ಸತ್ತ ಮೇಲೆ ಮಾಡಿದ ಮೇಲೆ ಕಣ್ಣಿಲ್ಲದವರಿಗೆ ಕಣ್ಣು ಬಂತು. ಈಗ ಕಣ್ಣು ಇಲ್ಲದಿದ್ದಾಗ ಅವರು ಟಿವಿಯಲ್ಲಿ, ಮೊಬೈಲಲ್ಲಿ, ಲ್ಯಾಪ್ಟಾಪ್ ಅಲ್ಲಿ ಬೇಡದಲ್ಲಿ ನೋಡ್ತಾ ಇದ್ದಾರೆ, ಕಣ್ಣಿಲ್ಲಲ್ಲ. ಈ ಕಣ್ಣು ಕೊಟ್ಟರು, ಇದರಿಂದ ಅವರು ಬೇಡಲ್ಲಿ ನೋಡ್ತಾ ಇದ್ದಾರೆ. ಈಗ ಇದು ಒಳ್ಳೆ ಸೇವೆಯ ಎಂತ ಸೇವೆ ಇದು? ಇದಕ್ಕೆ ನೀವು ಎಂತ ಹೇಳ್ತೀರಿ? ಎಸ್, ಯಾರು ಹೇಳ್ತೀರಿ? ಒಳ್ಳೆ ಶ್ರೇಷ್ಠ ಸೇವೆ ಇದು. ಯಾಕೆಂದ್ರೆ ಕಣ್ಣು ಇಲ್ಲದಿರುವಾಗ ಅವರು ಎಂತ ನೋಡ್ತಾ ಇರಲಿಲ್ಲ, ಬೇಡದು. ಈಗ ಕಣ್ಣು ಬಂತು, ಎಲ್ಲ ಕೃಷ್ಣನನ್ನು ಬಿಟ್ಟು ಎಲ್ಲ ಬೇಡ ನೋಡ್ತಾರೆ, ಲ್ಯಾಪ್ಟಾಪ್ ಅಲ್ಲಿ, ಮೊಬೈಲ್ ಅಲ್ಲಿ, ಟಿವಿಯಲ್ಲಿ. ಎಸ್, ಈಗ ಅದು ಒಳ್ಳೆ ಅಚೀವ್ಮೆಂಟಾ? ಅಲ್ಲ. ಯಾಕೆ ಒಳ್ಳೆ ಅಚೀವ್ಮೆಂಟ್ ಅಲ್ಲ? ಈಗ ಒಳ್ಳೆ ಅಚೀವ್ಮೆಂಟ್ ಅಂದ್ರೆ ಯಾಕೆ ಒಳ್ಳೆ ಅಚೀವ್ಮೆಂಟ್? ಒಳ್ಳೆ ಅಚೀವ್ಮೆಂಟ್ ಅಲ್ಲ ಯಾಕೆ? ದೇವರು ಕೊಟ್ಟದ್ದನ್ನು ನಾವು ದುರ್ಬಳಕೆ ಮಾಡ್ತೀವಿ. ಭೌತಿಕವಾದದ್ದೇ ನೋಡ್ತಾರೆ. ಈಗ ನಾನು ನಿಮಗೆ ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ಈಗ ಅವರಿಗೆ ಕಣ್ಣು ಕೊಡುವ ಮುಂಚೆ ಅವ್ರು ಎಂತ ಬೇಡದು ನೋಡ್ತಾ ಇರ್ಲಿಲ್ಲ, ಅದು ಬೆಟರ್? ಈಗ ಕಣ್ಣು ಬಂದ ಮೇಲೆ ಅವರೆಲ್ಲ ಕೆಟ್ಟದ್ದು ನೋಡ್ತಾ ಇದ್ದಾರೆ, ಅದು ಬೆಟರ್? ಕಣ್ಣಿಲ್ದಿದ್ದಾಗ ಅದು ಬೆಟರ್. ನೋಡಿ, ನಾವು ಇಂಟೆಲಿಜೆಂಟ್ ಆಗ್ಬೇಕು. ಹಾಗಾಗಿ ಈ ಸೋಕಾಲ್ಡ್ ಸಮಾಜ ಸೇವೆ ಅಲ್ಲ. ಹೇಗೆ ಅಂದ್ರೆ ಕಣ್ಣು ಬಂದ ಮೇಲೆ ಎಂತ ಮಾಡ್ತಾ ಇದ್ದಾರೆ? ಎಲ್ಲ ಬೇಡದ್ದು ನೋಡ್ತಾ ಇದ್ದಾರೆ. ಹಾಗೆ ಕಣ್ಣಿರುವಂತದ್ದು ಕೃಷ್ಣನನ್ನು ನೋಡ್ಲಿಕ್ಕೆ. ಭಗವಂತ ಯಾಕೆ ಕೊಟ್ಟಿದ್ದಾನೆ ಕಣ್ಣು? ಕೃಷ್ಣನನ್ನು ನೋಡ್ಲಿಕ್ಕೆ. ಹಾಗೆ ಪ್ರಭುಪಾದ ಹೇಳುವಂಥದ್ದು, ವಾಟ್ ಯು ಕ್ಯಾನ್ ಸಿ ಫ್ರಮ್ ಯುವರ್ ಬ್ಲಂಟ್ ಐಸ್, ಟೈನಿ ಐಸ್, ವಾಟ್ ಯು ಕ್ಯಾನ್ ಸಿ. ರಿಯಲ್ ಸೀಯಿಂಗ್ ಅಂದ್ರೆ ವಿತ್ ನಾಲೆಜ್, ಅಂದ್ರೆ ಜ್ಞಾನ. ಎಂತ ನಾಲೆಜ್? ವಿತ್ ಟ್ರಾನ್ಸೆಂಡೆಂಟಲ್ ನಾಲೆಜ್. ಈಗ ನಾನು ನನ್ನ ಸಣ್ಣ ಉದಾಹರಣೆ ಹೇಳ್ತೇನೆ. ಈಗ ನಾನು 1999 ಅಲ್ಲಿ ಸ್ಕೂಲಲ್ಲಿ ಇರುವಾಗ ನಾನು ಶ್ರೀರಂಗಂಗೆ ಹೋಗಿದ್ದೆ, ಸೌತ್ ಇಂಡಿಯಾ ಶ್ರೀರಂಗಂ. ಆಗ ನಾನು ದರ್ಶನ ಮಾಡಿದ್ದೇನೆ, ಅದು ನನಗೆ ಎಂತಂತ ಗೊತ್ತಾಗ್ಲಿಲ್ಲ. ಎಂತ ಒಟ್ಟು ಅದೇ ನಾನು ಕೃಷ್ಣ ಪ್ರಜ್ಞೆ ಬಂದ ಮೇಲೆ, ನಾನು ಟೆಂಪಲ್ ಅಲ್ಲಿ ಉಳಿದ ಮೇಲೆ, ಟೆಂಪಲ್ ಅಲ್ಲಿ ಸ್ಟೇ ಆದೆ, ಮನೆ ಬಿಟ್ಟು ಬಂದೆ, ಮತ್ತೆ ನಾನು ಶ್ರೀರಂಗಂಗೆ ಹೋದೆ. ಈಗ 2 ಸಲ ಕೂಡ ನಾನು ದರ್ಶನ ಮಾಡಿದ್ದೆ ಶ್ರೀರಂಗನ. ಆದ್ರೆ ನಾನು ಸೆಕೆಂಡ್ ಟೈಮ್ ದರ್ಶನ ಮಾಡುವಾಗ, ಓ ಮೈ ಗಾಡ್, ಎಂತಂದ್ರೆ ಶ್ರೀರಂಗನ ಬಗ್ಗೆ ಎಲ್ಲ ತಿಳಿದು ನೋಡುವಾಗ, ಅಂದ್ರೆ ಟೋಟಲಿ ಎಂತಾಗಿದೆ ಅಂದ್ರೆ, ಇಟ್ ವಾಸ್ ಟೋಟಲಿ ನಾನು ಸ್ಟಂಡ್ ಆಗಿದ್ದೇನೆ. ಅಂದ್ರೆ ನೋಡುವಾಗ ಅಲ್ಲಿ ಹೀಗೆ ಆಗಿದೆ. ಹಾಗೆ ಜನರೆಲ್ಲ ಹೋಗುವಂಥದ್ದು, ಎಂತ ಹೇಳುವಂಥದ್ದು, ಕುರಿಗಳು ಜನರೆಲ್ಲ ಹೋಗ್ತಾರೆ, ಆದ್ರೆ ಜ್ಞಾನ ಇಲ್ಲದೆ ಭಗವಂತನ ನೋಡುವಂಥದ್ದು. ಜ್ಞಾನ ಇದು ಅದು ದಿಸ್ ಇಸ್ ದ ಡ್ಯೂಟಿ ಆಫ್ ದಿ ಸ್ಪಿರಿಚುವಲ್ ಮಾಸ್ಟರ್.
The spiritual master gives you such a knowledge, such a transcendental knowledge. By that knowledge, you can see real things. ಹಾಗಾಗಿ ಈ ಕಣ್ಣಿರುವಂಥದ್ದು ರಿಯಲ್ ಥಿಂಗ್ಸ್ ಅನ್ನು ನೋಡ್ಲಿಕ್ಕೆ, ಈ ಸೋ ಕಾಲ್ಡ್ ಪೋರ್ನೋಗ್ರಫಿಯನ್ನು ನೋಡ್ಲಿಕ್ಕೆ ಅಲ್ಲ. ಈಗ ನಾನು ಹೇಳಿದೆ, ಯಾರು ಕಣ್ಣಿಲ್ಲದವನಿಗೆ ಕಣ್ಣು ಬಂದ ಮೇಲೆ ಅದನ್ನೇ ನೋಡುವಂಥದ್ದು. ಹಾಗಾಗಿ ಜನರಿಗೆ ಗೊತ್ತಿಲ್ಲ. ಜನರು ಎಂತಂದ್ರೆ ಈ ಕೆಲವರು ಭಿಕ್ಷುಕರು ಇರ್ತಾರೆ, ಅವರಿಗೆ ಸಹಾಯ ಮಾಡಬೇಕು. ನಿಜವಾದ ಸಹಾಯ ಅಂತಂದ್ರೆ ಅವನಿಗೆ ನೀವು ಆಧ್ಯಾತ್ಮ ಕೊಡ್ಬೇಕು. ಅಂದ್ರೆ ಹರೇ ಕೃಷ್ಣ ಮಂತ್ರ ಆಗ್ಲಿ ಎಂತಾದ್ರು, ಇದರಿಂದ ಆಗ್ತದೆ ಅವನ ನೆಕ್ಸ್ಟ್ ಲೈಫಿಗೆ ಅದು ಸಿಗ್ತದೆ. ಈ ಲೈಫಲ್ಲಿ ಕೂಡ ಅವ ಭಗವಂತ ಕೃಪೆ ಸಿಗ್ಬೋದು, ಅವ ಚಾಂಟಿಂಗ್ ಮಾಡಿ ಕೀರ್ತನ ಮಾಡಿದ್ರೆ. ಹಾಗಾಗಿ ನಮ್ಗೆ ಗೊತ್ತಿರ್ಬೇಕು ಎಂತ ಜನರಿಗೆ ನಾವು ಎಂತ ಸಹಾಯ ಮಾಡ್ಬೇಕಂತ. ಹಾಗೆ ಪ್ರಭುಪಾದ ಅದನ್ನೇ ಹೇಳುವಂಥದ್ದು ಇಲ್ಲಿ. ಪ್ರಭುಪಾದ ಹೇಳುವಂಥದ್ದು ನಮಗೆ ಕಣ್ಣುಂಟು, ಆದ್ರೆ ಸೂರ್ಯ ಚಂದ್ರರು ಡಿಸೈಡ್ ಮಾಡ್ತಾರೆ ನಾವು ಬೆಳಕು ಕೊಡುವುದಿಲ್ಲ. ನಮ್ಮ ಈ ಕಣ್ಣಿಗೆ ವ್ಯಾಲ್ಯೂ ಇಲ್ಲ, ಏನು ವ್ಯಾಲ್ಯೂ ಇಲ್ಲ. ಪ್ರಭುಪಾದ ಹೇಳುವಂಥದ್ದು ಆಸ್ ಲಾಂಗ್ ಆಸ್ ದಿ ಜೀವ, ದ ಕಂಡೀಷನ್ ಸೋಲ್ಸ್, as long as the conditioned soul in the he'll be engaged in Krishna's service, each and every organ has value. Each and every organ has value. If he is not engaging in Krishna's seva, then there is no value. No value. Value ಇಲ್ಲ. ಈಗ ನಮ್ಮ ದೇಹದಲ್ಲಿ ನಮ್ಮ ಕಣ್ಣುಂಟು, ಕಿವಿ ಉಂಟು, ಮೂಗುಂಟು, ಬಾಯಿ ಉಂಟು, ನಾಲಿಗೆ ಉಂಟು, ಮತ್ತೆ ಕೈ ಉಂಟು, ಕಾಲುಂಟು, ಎಲ್ಲ ಉಂಟು. ಇದೆಲ್ಲ ಎಲ್ಲಿ ತನಕ ಕೃಷ್ಣನ ಸೇವೆಗೆ ಯೂಸ್ ಆಗ್ತದೆ ಅದಕ್ಕೆ ವ್ಯಾಲ್ಯೂ ಉಂಟು. ಇಲ್ಲದ ವ್ಯಾಲ್ಯೂ ಇಲ್ಲ, ಇಲ್ಲದ ವ್ಯಾಲ್ಯೂ ಇಲ್ಲ. ಹಾಗೆ ಸೂರ್ಯ ಆಗ್ಲಿ ಚಂದ್ರರಾಗ್ಲಿ ಅವರಿಗೆ ಇದು ಗೊತ್ತುಂಟು. ವಿ ಆರ್ ದೇರ್, ವಿ ಆರ್ ಸರ್ವಿಸ್ ಪ್ರೊವೈಡರ್. ಸರ್ವಿಸ್ ಪ್ರೊವೈಡರ್ ಅಂದ್ರೆ ಅಂತ, ಈಗ ಹೇಗಂದ್ರೆ ಒಂದು ಕಂಪನಿಗೆ ಇರ್ತದೆ, ಕಂಪನಿಯಲ್ಲಿ ಅವರು ಬೇರೆ ಬೇರೆ ಏಜೆನ್ಸಿ ಕೊಡ್ತಾರೆ, ಸೆಕ್ಯೂರಿಟಿ ಒಬ್ಬನಿಗೆ ಕೊಡ್ತಾರೆ. ಈಗ ಅವನ ಕಂಪನಿಗೆ ಒಂದು 10 ಸೆಕ್ಯೂರಿಟಿ ಬೇಕು, ಅವ ಕೊಡ್ತಾನೆ. ಈಸ್ ಅ ಸರ್ವಿಸ್ ಪ್ರೊವೈಡರ್. So same way, sun and moon, they are the service providers on the order of Krishna. On his order, they are doing. ಯಾವಾಗ ಕೃಷ್ಣ ಆರ್ಡರ್ ನಿಲ್ಲಿಸ್ತಾನೆ, ಸ್ಟಾಪ್ ಆಗ್ತದೆ. ಸ್ಟಾಪ್ ಆದ್ಮೇಲೆ ನಮ್ಮ ಈ ಕಣ್ಣಿಗೆ ವ್ಯಾಲ್ಯೂ ಇಲ್ಲ. ಹಾಗಾಗಿ ಋಷಿಕೇಶನ ಸೇವೆಗೆ ಯೂಸ್ ಆಗ್ಬೇಕು. ಋಷಿಕೇಶ ಅಂದ್ರೆ ಕೃಷ್ಣ. ನಮ್ಮ ಎಲ್ಲ ಅಂಗಗಳು ಭಗವಂತನ ಸೇವೆಗೆ ಯೂಸ್ ಆಗ್ಬೇಕು, ಆಗ ಮಾತ್ರ ಅದಕ್ಕೆ ವ್ಯಾಲ್ಯೂ. ಇಲ್ಲದ ವ್ಯಾಲ್ಯೂ ಇಲ್ಲ, ಇಲ್ಲದ ವ್ಯಾಲ್ಯೂ ಇಲ್ಲ. ಓಕೆ ಓಕೆ ಇವತ್ತು ಜಗನ್ನಾಥ್ ಮಿಶ್ರಾ ಇವತ್ತು ಫೀಸ್ಟ್ ಕೊಡುವಂಥದ್ದು. ಯಾಕೆ ಫೀಸ್ಟ್ ಕೊಡುವಂಥದ್ದು ಯಾರು ಹೇಳ್ತೀರಿ? ಜಗನ್ನಾಥ್ ಮಿಶ್ರನ ಮನೆಯಲ್ಲಿ ಇವತ್ತು ಫೀಸ್ಟ್ ಯಾಕೆ? ಯಾರಿಗಾದ್ರು ಹೇಳ್ಬೋದಾ? ಚೈತನ್ಯ ಮಹಾಪ್ರಭು ನಿನ್ನೆ ಹುಟ್ಟಿದ್ದು, ಅದಕ್ಕೆ ಇವತ್ತು ಫೀಸ್ಟ್ ಕೊಡುವಂಥದ್ದು. ಜಗನ್ನಾಥ್ ಮಿಶ್ರಾ ಇಸ್ ದ ಬ್ರಾಹ್ಮಣ. ಹಾಗೆ ಎಂತ ಮಾಡುವಂಥದ್ದು, ಎಲ್ಲರನ್ನು ನೋಡಿ, ಬ್ರಾಹ್ಮಣ ಮೀನ್ಸ್ ಗಿವಿಂಗ್. ಈಗ ನಾವು ಬ್ರಾಹ್ಮಣ ಅಂದ್ರೆ ವಿ ಆರ್ ಟೇಕಿಂಗ್, ಕೊಡ್ಲಿಕ್ಕೆ ಮನಸ್ಸಿಲ್ಲ, ತಗೊಳ್ಲಿಕ್ಕೆ ಬರ್ಲಿ ಸರ್, ಮತ್ತೊಮ್ಮೆ ಬರ್ಲಿ. ಹಾಗೆ ಇವತ್ತು ಜಗನ್ನಾಥ್ ಮಿಶ್ರಾ ಅಂತ ಫೀಸ್ಟ್ ವ್ಯವಸ್ಥೆ ಮಾಡಿದ್ರು. ಪೀಪಲ್ ವೇರ್ ಸೋ ಹ್ಯಾಪಿ. ವೆನ್ ಯು ಆರ್ ಫೀಸ್ಟಿಂಗ್, ಪೀಪಲ್ ಶುಡ್ ಬಿಕಮ್ ಹ್ಯಾಪಿ.
ಹೂವೇ ನೀವು ಯಾರನ್ನು ಕೂಡ ಕರೆದು ಕೂಡ ಯು ಶುಡ್ ಫೀಸ್ಟ್ ಆ ರೀತಿ ನಾವು ಫೀಸ್ಟ್ ಮಾಡ್ಬೇಕಂತೆ, ಅಂದ್ರೆ ಅಪ್ ಟು ನೆಕ್ ಇಲ್ಲಿ ತನಕ ಅಷ್ಟು ನಾವು ಫೀಸ್ಟ್ ಮಾಡಬೇಕು. ಸೊ ಟುಡೇ ವಾಸ್ ದಟ್ ಡೇ. ಇವತ್ತು ಫೀಸ್ಟ್ ತುಂಬಾ ಒಂದು ವಿಜೃಂಭಣೆ. ಎಸ್, ಹರೇ ಕೃಷ್ಣ. ಎಲ್ಲರೂ ನಿಮ್ಮ ಮನೆಯಲ್ಲಿ ಮಾಡ್ಬೋದು. ಬೆಳಿಗ್ಗೆ ಈಗ ನಿಮ್ದು ಆಲ್ರೆಡಿ ಆಗಿದೆ. ಅಟ್ಲೀಸ್ಟ್ ಮಧ್ಯಾಹ್ನಕ್ಕೆ ಮಾಡಿ ಯಾರನ್ನು ಕರೆದು ಯಾರಿಗಾದ್ರೂ ಕೊಡಿ ಅಂತ ಹೇಳುವಂಥದ್ದು. ನಿಮಗೆ ಚೇತನ ಮಹಾಪ್ರಭು ಕೃಪೆ ಸಿಗ್ತದೆ. ಫೀಸ್ಟ್ ಮಾಡಿ. ಹರೇ ಕೃಷ್ಣ. ಎಸ್, ಯಾರು ಪ್ರಶ್ನೆ ಉಂಟಾ? ಯಾರು ಪ್ರಶ್ನೆ ಇಲ್ವಾ? ಎಸ್, ಕವಿತಾ ಬಿ ಹೇಳಿ. ಪ್ರಭುಜಿ ದಂಡವತ್ ಪ್ರಣಾಮ್ಸ್ ಪ್ರಭುಜಿ. ಪ್ರಭುಜಿ, ಇದು ಔಟ್ ಆಫ್ ಸಿಲೆಬಸ್ ಕ್ವಶನ್ ಕೇಳ್ಬೋದಾ ಪ್ರಭುಜಿ? ಕೇಳಿ. ಪ್ರಭುಜಿ, ಈಗ ರಾಧಾ ಗೋವಿಂದಗೆ ಟೆಂಪಲ್ ಒಳಗೆ ಆರತಿ ತೋರಿಸ್ತಾರಲ್ಲ, ಅವಾಗ ಮಿರರ್ ಯಾಕೆ ಪ್ರಭುಜಿ ತೋರಿಸ್ತಾರೆ? ಮಿರರ್ ಯಾಕೆಂದ್ರೆ ಭಗವಂತನಿಗೆ ಡ್ರೆಸ್ ಮಾಡಿದ ಮೇಲೆ, ಈಗ ನೀವು ನಿಮ್ಮ ಡ್ರೆಸ್ ಮಾಡಿದ ಮೇಲೆ ನೀವು ಕನ್ನಡಿ ಎದುರು ನೋಡುದಿಲ್ವಾ? ಅಂದ್ರೆ ಪ್ರಭುಜಿ, ನಾವು ಭಗವಂತ ಒಂದೇ ಅಲ್ಲಲ್ಲ ಪ್ರಭುಜಿ, ಅವ್ರ ದೇವತೆ. ಭಗವಂತ ಒಂದಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನಾನೀಗ ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೇನೆ. ನೋಡ್ಕೊಂತೀವಿ. ಅಲ್ಲ, ನೀವು ಈಗ ಡ್ರೆಸ್, ಈಗ ನೀವು ಮದ್ವೆಗೆ ಹೋಗುವಂಥದ್ದು, ನೀವು ಡ್ರೆಸ್ ಮಾಡ್ತೀರಿ ಚಂದ ರೀತಿಯಲ್ಲಿ, ಎಲ್ಲ ಹೂವೆಲ್ಲ ಇಡ್ತೀರಿ, ಎಲ್ಲ ಮೇಕಪ್ ಎಲ್ಲ ಮಾಡ್ತೀರಿ, ಮತ್ತೆ ನೀವು ಕನ್ನಡಿಯಲ್ಲಿ ನೋಡುದಿಲ್ವಾ? ಎಸ್ ಪ್ರಭುಜಿ, ನೋಡ್ತೀವಿ. ಅದೇ ರೀತಿ ಭಗವಂತನಿಗೆ ನಾವು ಅಲಂಕಾರ ಮಾಡಿದ ಮೇಲೆ ನಾವು ಭಗವಂತನಿಗೆ ತೋರಿಸುವಂಥದ್ದು. ಆಗ ಭಗವಂತ ಖುಷಿ ಆಗ್ತದೆ. ಭಗವಂತ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ತಾರೆ, ನಮಗೆ ಕಾಣುವುದಿಲ್ಲ. ಯಾಕಂದ್ರೆ ನಮ್ಮ ಕಣ್ಣಿನಲ್ಲಿ ಎಂತ ಕಾಣುವುದಿಲ್ಲ. ಪ್ಯೂಡಿಸ್ಗೆಲ್ಲ ಎಲ್ಲ ಕಾಣ್ತಾರೆ. ಭಗವಂತ ಅಲ್ಲಿ ಹೀಗೆಲ್ಲ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ತಾನೆ. ಹೀಗೆ ಮಾಡ್ತಾನೆ. ಮತ್ತೆ ಇದನ್ನು ಭಗವಂತ ಎಂತ ಮಾಡ್ತಾನೆ, ಹೀಗೆ ಮಾಡ್ತಾನೆ, ಇದನ್ನು ಸ್ವಲ್ಪ ಹೀಗೆ ಆಗ್ತಾನೆ, ಹೀಗೆಲ್ಲ ಮಾಡ್ತಾನೆ, ಅಡ್ಜಸ್ಟ್ಮೆಂಟ್ ಮಾಡ್ತಾನೆ. ಅದು ನಮಗೆ ಕಾಣುವುದಿಲ್ಲ. ಆದ್ರೆ ಯಾರಿಗೆ ಕಾಣ್ತಾ ಇರೋದು? ಪೀಪಲ್ ಹೂ ಇಸ್ ಹ್ಯಾವಿಂಗ್ ಟ್ರಾನ್ಸ್ಡೆಂಟಲ್ ವಿಷನ್, ಹಿ ಕ್ಯಾನ್ ಸಿ. ಪ್ರಭುಪಾದ್ ಡಿಟಿಸ್ ಅನ್ನು ನೋಡುವಾಗ he was looking like, oh my God, ಎಂತಂದ್ರೆ ಟೋಟಲಿ ಅದನ್ನು ನೋಡ್ತಾ ಇದ್ರು. ಎಲ್ಲಿ ಅದು ಟೆಂಪಲ್ಗೆ ಹೋದ್ರೆ ಪ್ರಭುಪಾದ್, ಅಂದ್ರೆ 108 ದೇವಸ್ಥಾನ ಇದ್ರು, ಪ್ರಭುಪಾದ್ ವಿಸಿಟ್ ಮಾಡ್ತಾ ಇದ್ರು, ಹೀಗೆ ನೋಡ್ತಾ ಇದ್ರು ಪ್ರಭುಪಾದ್, ಟೋಟಲಿ ಫೋಕಸ್ ಅಲ್ಲಿ. ಹಾಗಾಗಿ ಅಂಥವರಿಗೆ ಕೃಷ್ಣನ ಅಡ್ಜಸ್ಟ್ಮೆಂಟ್ ಎಲ್ಲ ಕಾಣ್ತದೆ, ನಮ್ಮಂಥವರಿಗೆ ಕಾಣೋದಿಲ್ಲ. ಓಕೆ, ಹರೇ ಕೃಷ್ಣ. ನಾವಾಗ ಮುಕ್ತಾಯ ಮಾಡುವ. ವಾಂಛಾಕಲ್ಪತರೋ ವಿಷಯ ಕೃಪಾ ಸಿಂಧುಭ್ಯೋ ಪ್ರತಿನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು.